ಖಡಕ್ ಮಾಜಿ ಐಪಿಎಸ್ ಅಧಿಕಾರಿ ಎಂದೇ ಹೆಸರು ಪಡೆದಿದ್ದ ಅಣ್ಣಾಮಲೈ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿಯಾಗಿರುವ ಅಣ್ಣಾಮಲೈ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ನಮ್ಮೊಂದಿಗೆ ಅಣ್ಣಾಮಲೈ ಎಂಬ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬದುಕಲ್ಲಿ ಗುರಿ ತುಂಬಾ ಮುಖ್ಯವಾಗುತ್ತೆ. ಕೇವಲ ಗುರಿ ಮಾತ್ರ ಇರೋದು ಮಾತ್ರವಲ್ಲದೆ ಅದರಲ್ಲೇನಾದರೂ ಹೊಸತನ ಹುಡುಕುವ ಕೆಲಸವಾಗಬೇಕು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ವಯಸ್ಸಿಗೆ ತಕ್ಕಂತೆ ಗುರಿಗಳು ಬದಲಾಗುತ್ತಾ ಹೋಗುತ್ತೆ. ಆ ಗುರಿ ಈಡೇರಿಕೆಗೆ ತೊಡಗಿದಾಗ ಹೊಸ ದೃಷ್ಟಿಕೋನ ಸಿಗುತ್ತೆ. ಆ ಮೂಲಕ ನಿಮ್ಮ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಆದರೆ ಮೊದಲು ನಮ್ಮ ಗುರಿಯನ್ನ ನಾವೇ ಸೃಷ್ಟಿ ಮಾಡಿಕೊಳ್ಳಬೇಕು ಎಂದು ಅಣ್ಣಾಮಲೈ ಹೇಳಿದರು. ಅದರಲ್ಲಿ ಒಂದು ವರ್ಡ್ ಬರ್ತಿದ್ದೀರಾ, ಕೆಳಗಡೆ ಏನು ಬರ್ತಿದ್ದೀರಾ, ಬಿ ದ ಚೇಂಜ್ ಯು ವಾಂಟ್ ಟು ಬಿ ಬರ್ತಿದ್ದೀರಲ್ವಾ. ನನ್ನ ಜೀವನವೇ ನನ್ನ ಸಂದೇಶ. ಮೈ ಲೈಫ್ ಇಸ್ ಮೈ ಮೆಸೇಜ್. ಮಹಾತ್ಮ ಗಾಂಧಿ ಅವರು ಬರೆದು ಮೈ ಲೈಫ್ ಇಸ್ ಮೈ ಮೆಸೇಜ್. ಇದು ಸ್ವಲ್ಪ ಟೈಮ್ ತಗೊಳ್ತೀನಿ, ನಾನು 5 minutes ಸ್ವಲ್ಪ ನಾನು ಟೈಮ್ ತಗೊಳ್ತೀನಿ. ಮಹಾತ್ಮ ಗಾಂಧಿ ಬಗ್ಗೆ ನಮಗೆಲ್ಲ ಬಹಳ ದೊಡ್ಡ ಒಂದು ತಪ್ಪು ಕಲ್ಪನೆ, ಫಾದರ್ ಆಫ್ ನೇಷನ್ ಅದೆಲ್ಲ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮಹಮ್ಮದ್ ನವಾಜ್ ಅವರು ಬರೆದಿರುವ ಬದುಕು ಸಾಧಿಸುವೆಡೆಗಿನ ದಿಟ್ಟ ಹೆಜ್ಜೆ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಜೊತೆಗೆ ಅಣ್ಣಾಮಲೈ ಭಾವಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಿದ್ರು. ಈ ಸಂದರ್ಭ ಕಾಲೇಜಿನ ಆಡಳಿತ ವರ್ಗ, ಅಧ್ಯಾಪಕ ವೃಂದದವರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.